ಸುರತ್ಕಲ್ ಮಾರುಕಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಉತ್ತರ ಶಾಸಕ ಮೊಯ್ದೀನ್ ಬಾವ ಅವರು ನನ್ನ ವಿರುದ್ಧ 38 ಕೋಟಿ ರೂಪಾಯಿ ಕಮಿಷನ್ ಪಡೆದುಕೊಂಡಿರುವ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಅಧಿಕೃತ ದಾಖಲೆಗಳು ಇದ್ದಲ್ಲಿ ಬಹಿರಂಗಪಡಿಸಲಿ, ಇಲ್ಲವಾದರೆ ಸುಳ್ಳು ಸುದ್ದಿ ಪ್ರಚಾರ ಮಾಡುತ್ತಿರುವ ಮೊಯ್ದೀನ್ ಬಾವ ವಿರುದ್ಧ 3 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಅಂತ ಮಂಗಳೂರು ಉತ್ತರ ಕ್ಷೇತ್ರ ಶಾಸಕ ವೈ ಭರತ್ ಶೆಟ್ಟಿ ಹೇಳಿದ್ದಾರೆ. ಸುರತ್ಕಲ್ ಬಳಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಮಂಗಳೂರು ಉತ್ತರ ಕ್ಷೇತ್ರ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ಈಗಾಗಲೇ ಕ್ಷೇತ್ರದ ವಿವಿಧೆಡೆಗಳಲ್ಲಿ ರಸ್ತೆ, ತಡೆಗೋಡೆ, ಪಾರ್ಕ್ ಇನ್ನಿತರ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗಿದೆ. ಸುರತ್ಕಲ್ ಮಾರುಕಟ್ಟೆ ಅರ್ಧಕ್ಕೆ ನಿಲ್ಲಲು ಮಾಜಿ ಶಾಸಕ ಮೊಯ್ದೀನ್ ಬಾವ ಕಾರಣ. ಸ್ಥಳವನ್ನ ಗುತ್ತಿಗೆ ವಹಿಸಿಕೊಂಡವರಿಗೆ ಸಂಪೂರ್ಣ ಬೆಟ್ಟು ಕೊಡದ ಕಾರಣ ಅವರಿಗೆ ಅರ್ಧದಲ್ಲೇ ಪೇಮೆಂಟ್ ಮಾಡಲಾಗಿದೆ. ಈಗ ಹೆಚ್ಚುವರಿ ಅನುದಾನ ಸರ್ಕಾರ ನೀಡಿದ್ದು ಕಾಮಗಾರಿ ಮತ್ತೆ ಪ್ರಾರಂಭಗೊಳ್ಳಲಿದೆ. ನಿರಾಧಾರ ಆರೋಪ ಮಾಡುವ ಬಾವರಿಗೆ ಲಾಯರ್ ನೋಟಿಸ್ ಕೊಡಲಾಗುವುದು, ಮಾತ್ರವಲ್ಲದೆ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಅಂತ ಹೇಳಿದ್ದಾರೆ. ಮಂಗಳೂರು ಮೇಯರ್ ಜಯಾನಂದ ಅಂಚನ್, ಕಾರ್ಪೊರೇಟರ್ ಶ್ವೇತಾ ಪೂಜಾರಿ, ನಯನ ಕೋಟ್ಯನ್, ಮಂಗಳೂರು ಉತ್ತರ ಯುವ ಮೋರ್ಚಾ ಅಧ್ಯಕ್ಷ ಭರತ್ ರಾಜ್ ಕೃಷ್ಣಾಪುರ ಉಪಸ್ಥಿತರಿದ್ದರು. ಮಾತಾಡುವ ರಭಸದಲ್ಲಿ ಕೆಲವು ಬೇಡದಿದ್ದ ವಿಷಯಗಳನ್ನ ಮಾಜಿ ಶಾಸಕರು ಮಾತಾಡಿದ್ದಾರೆ. ಅದನ್ನು ನಾನು ಲೈಟಾಗಿ ತೊಗೊಳ್ಕೊಂತಾನೆ ಇಲ್ಲ. ನಾನು ಲಾಯರ್ ನೋಟಿಸನ್ನು ಕೊಡಲಿಕ್ಕೆ ಇಮಿಡಿಯೇಟಾಗಿ ಹೇಳಿದ್ದೇನೆ. ಖಂಡಿತ 2-3 ಕೋಟಿ ಮಾನನಷ್ಟ ಹಾಕ್ತೇನೆ. ಯಾಕಂದರೆ ಯಾವುದಾದ್ರೂ ಅಲ್ಲ ಸಲ್ಲದ ವಿಷಯಗಳನ್ನು ಮಾತಾಡುವಾಗ ಅವ್ರ ಹತ್ರ ಸಾಕ್ಷಿ ಇರಬೇಕು. ಏನೋ ಬಾಯಿ ಬಂದಾಗೆ ಮಾತಾಡಿದರೆ ನಾವು ಸುಮ್ಮನೆ ಕುಳಿತುಕೊಳ್ಳುವಂಥ ರಾಜಕಾರಣಿಗಳು ಯಾರೂ ಸಹ ಅಲ್ಲ. ಖಂಡಿತ ಲಾಯರ್ ನೋಟಿಸ್ ಕೊಡ್ತಾರೆ. ಅವ್ರು ಸಾಕ್ಷ್ಯ ಇದ್ದರೆ ಕೊಡಲಿ, ಇಲ್ಲದಿದ್ದರೆ ನಾನು ಮಾನನಷ್ಟ ಹಾಕಿ ಏನು ಬೇಕೋ ಅದನ್ನು ಮಾಡ್ತೇನೆ. ಈಗ ಹ್ಯಾಂಡ್ ಓವರ್ ಮಾಡಿದ್ದೇವೆ, ನಾವು ಹ್ಯಾಂಡ್ ಓವರ್ ಮಾಡಿಸಿದ್ದೇವೆ. ಏನೆಲ್ಲ ಸಮಸ್ಯೆ ಇತ್ತು ಅದನ್ನೆಲ್ಲ ಸರಿ ಮಾಡಿದ್ದೇವೆ. ಈಗ ಇರೋದು ಸಮಸ್ಯೆ ಏನಂತ ಹೇಳಿದ್ರೆ GST ರೇಟು ಪ್ಲಸ್ SR ರೇಟ್ ಏನು ಇನ್ಕ್ರೀಸ್ ಆಗಿದೆ, ಆ ಅಮೌಂಟನ್ನು ಇದಕ್ಕೆ ಸೇರಿಸಬೇಕು, ಇಲ್ಲದಿದ್ದರೆ ನಾನು ಕೆಲಸ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಕಾಂಟ್ರಾಕ್ಟರ್ ಹೇಳಿದ್ದ. ಹಾಗಾಗಿ ಕಾಂಟ್ರಾಕ್ಟರ್ನ ಹಿಂದಿನ ಬಿಲ್ ಏನಿದೆ ಅದನ್ನು ಸರ್ಕಾರ ಕಂಪ್ಲೀಟ್ ಮಾಡಿದೆ. ಅವರ ಬಿಲ್ಲನ್ನು ಅವರಿಗೆ ಪೇಮೆಂಟ್ ಮಾಡಿ ಉಳಿದ ಅಮೌಂಟಿಗೆ ಏನಿದೆ ಇನ್ಕ್ರೀಸ್ ರೇಟ್ ಏನು ಬಂದಿದೆ ಅದಕ್ಕೆ ಟೆಂಡರ್ ಕರೆಯುವ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಸರ್ಕಾರ. ಅಷ್ಟೇ ಇರೋದು ಇದರಲ್ಲಿ ವಿಷಯ. ಒಂದು ವೇಳೆ ಗುದ್ದಲಿ ಪೂಜೆ ಮಾಡುವಂಥ ಸಮಯದಲ್ಲಿ ಹ್ಯಾಂಡ್ ಓವರ್ ಎಲ್ಲ ಆಗಿ ಅಲ್ಲಿರುವಂಥ UGD ಪೈಪ್ ಏನಿದೆ ಅದನ್ನು ತೆಗೆದ ಅಥವಾ ಹ್ಯಾಂಡ್ ಓವರ್ ಎಲ್ಲ ಕಂಪ್ಲೀಟ್ ಆಗಿ ಆಗಿದ್ದರೆ ಕೆಲಸ ಸಹ ಆಗ್ತಾಯಿತ್ತು. ಹ್ಯಾಂಡ್ ಓವರ್ ಕಂಪ್ಲೀಟ್ ಆಗಿ ಆಗಲಿಲ್ಲ, ಹಾಗಾಗಿ ಡಿಲೇ ಆಗಿದೆ. ಡಿಲೇ ಆಗಲಿಕ್ಕೆ ಏನೆಲ್ಲ ಸಮಸ್ಯೆ ಅನ್ನೋದನ್ನು ಅವ್ರು ಹೇಳಿದರು. ಅದರ ಮೂಲಕ ಈಗ ಪುನಃ ಅವರು ಕ್ಯಾಬಿನೆಟಲ್ಲಿ ಇಟ್ಟಿದ್ದಾರೆ.